ಕೇವಲ ನೀವು ಮಾತ್ರ ಡ್ಯಾನ್ಸ್ ಮಾಡೋದಲ್ಲ, ನಿಮ್ಮ ಜೊತೆ ನಿಮ್ಮ ವಾಹನ ಕೂಡ ಡ್ಯಾನ್ಸ್ ಮಾಡಬೇಕಾ? ಜೊತೆಗೆ ನಿಮ್ಮ ವಾಹನದ ಜೊತೆಗೆ ನೀವು ಕೆಸರೊಂದಿಗೆ ಆಟ ಆಡಬೇಕಾ? ಹಾಗಾದ್ರೆ ನೀವು ಎಲ್ಲಿ ಬರಬೇಕು ಅಂತ ನಮ್ಮ ಬೆಳ್ತಂಗಡಿ ತಾಲೂಕಿನ ಮರೋಡಿ ಪಾನಲ್ ರಸ್ತೆಗೆ ಬರಬೇಕು. ನೀವು ನೋಡ್ತಾ ಇದ್ದೀರಾ, ನಾವೀಗ ಅದೇ ರಸ್ತೆಯಲ್ಲಿ ಇರುವಂಥದ್ದು. ಇಲ್ಲಿ ರಸ್ತೆಯಲ್ಲಿ ಹಳ್ಳವೋ ಹಳ್ಳದಲ್ಲಿ ರಸ್ತೆಯೋ ಅನ್ನುವಂತಹ ಅನುಮಾನ ಬರುವಂತಹ ಪರಿಸ್ಥಿತಿ. ಸಾಧಾರಣವಾಗಿ ಒಂದು 9 ಕಿಲೋಮೀಟರ್ ರಸ್ತೆ ಉದ್ದ ಇರುವಂತಹ ರಸ್ತೆ ಇದು. ನಾರಾವಿಯಿಂದ ಮರೋಡಿಗೆ ಕನೆಕ್ಟ್ ಆಗುವಂತಹ ರಸ್ತೆ. ಸಾಧಾರಣವಾಗಿ ಅನೇಕ ಮಂದಿಗೆ ಇಲ್ಲಿ 300ಕ್ಕೂ ಹೆಚ್ಚಿನ ಮನೆಗಳಿಗೆ ಇದು ಸಂಪರ್ಕ ಕಲ್ಪಿಸುವಂತಹ ರಸ್ತೆ. ಸುಮಾರು 8 ವರ್ಷ ಆಯಿತು ಇದು ಜಿಲ್ಲಾ ಪಂಚಾಯತಿಂದ PW ಡಿಪಾರ್ಟ್ಮೆಂಟ್ಗೆ ಹೋಗಿ. ಆದರೆ ಈ 8 ವರ್ಷದಿಂದ ಈವರೆಗೆ ಕೂಡ 1 ರೂಪಾಯಿಯ ಒಂದು ಅನುದಾನ ಕೂಡ ಇಲ್ಲಿ ಬಂದಿಲ್ಲ. ಒಂದು ಸ್ವಲ್ಪ ಕೂಡ ರಸ್ತೆ ಅಭಿವೃದ್ಧಿ ಆಗಿಲ್ಲ. ಇತ್ತೀಚೆಗೆ ಒಂದು ಕೆಲ ತಿಂಗಳ ಹಿಂದೆಯಷ್ಟೇ 1 ಕೋಟಿ ಮೊತ್ತದಲ್ಲಿ ಒಟ್ಟು 850ರಿಂದ 900 ಮೀಟರ್ ರಸ್ತೆ ಅಭಿವೃದ್ಧಿ ಆಗಿರುವಂಥದ್ದು. ಅದು ಬಿಟ್ಟರೆ ಕಳೆದ 8 ವರ್ಷಗಳಿಂದ ಕಿಂಚಿತ್ ಅಭಿವೃದ್ಧಿ ಕೂಡ ಈ ರಸ್ತೆಯಲ್ಲಿ ಆಗಿಲ್ಲ ಅನ್ನುವಂಥದ್ದು. ಇದರ ಬಗ್ಗೆ ಸುಮಾರು ಮಂದಿ ಗ್ರಾಮಸ್ಥರಾಗಿರ್ಬೋದು, ಮರೋಡಿ ಪಂಚಾಯತ್ನ ಮಾಜಿ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಕೂಡ ಮಾತಾಡ್ತಿದ್ದಾರೆ. ಅದ್ರ ಜೊತೆ ಮಾತಾಡ್ಸೋಣ ಬನ್ನಿ. ಇದೀಗ ಈ ರಸ್ತೆ ಬಗ್ಗೆ ಮಾತಾಡೋಕೆ ಎಷ್ಟು ವರ್ಷ ಆಯ್ತು ಈ ರಸ್ತೆ ಡಾಂಬರೀಕರಣ ಕಾಣಿಸುತ್ತೆ ಅಂತ ಹೇಳೋದಕ್ಕೋಸ್ಕರ ಮರೋಡಿ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾಗಿರುವಂತಹ MS ಪೂಜಾರ್ ಇದ್ದಾರೆ. ಸರ್ ನಮಸ್ತೆ ಸರ್. ನಾನು ಪಂಚಾಯತ್ ಒಂದು 25 ವರ್ಷದ ಮೊದಲು ನಾನು ಪಂಚಾಯತ್ ಅಧ್ಯಕ್ಷನಾಗಿದ್ದೆ. ಈ ನೀವು ಹೇಳ್ತಾ ಇದ್ದೀರಿ ಭಾರಿ ಚಂದ ಉಂಟು ನಮ್ಮ ರಸ್ತೆ ಅಂತ ಹೇಳ್ತಾ ಇದ್ದೀರಿ. ಅದು ನಮಗೇನೋ ನಾಚಿಕೆ ಆಗ್ತಾ ಇದೆ. ಯಾಕಂತ ಕೇಳಿದರೆ ರಸ್ತೆ ಎಲ್ಲ ಗುಂಡಿ ಬಿದ್ದು ಸಾಧಾರಣ 8 ಕಿಲೋಮೀಟರ್ ರಸ್ತೆ ನಾರಾವಿಂದ ಮರುಡಿಗೆ ಬಂದು ಪಾಣಾಲು ಮರುಡಿಗೆ ಬಂದು ಇಲ್ಲಿ ಪೆರಡಿಗೆ ಹೋಗುವಂಥದ್ದು ರಸ್ತೆ. ಆಮೇಲೆ ಶಿರ್ತಡಿ ಕನೆಕ್ಷನ್, ಬೆಳ್ತಂಗಡಿ ಕನೆಕ್ಷನ್ ಇರುವಂಥ ರಸ್ತೆ. ಅದೀಗ ಮೊದಲು ಜಿಲ್ಲಾ ಪಂಚಾಯತ್ ಇತ್ತು, ಈಗ ಮೇಲ್ದರ್ಜೆಗೆ ಏರಿಸಿದ್ದಾರೆ. ಈಗ ರಸ್ತೆ ಒಮ್ಮೆ ಅಭಿವೃದ್ಧಿ ಮಾಡಿದ ನಂತರ ಮಾಡುವಾಗಲೂ ತೊಂದರೆ ಇತ್ತು ತುಂಬ. ಅದೆಲ್ಲ ನಿವಾರಣೆ ಆಗಿ ರಸ್ತೆ ಎಲ್ಲ ಆಯಿತು. ಈಗ ರಸ್ತೆ ಆದ ನಂತರ ಜಿಲ್ಲಾ ಈಗ PWD ಆಗಿದೆ, ಈಗ ಮೇಲ್ದರ್ಜೆಗೆ ಏರಿಕೆಯಾಗಿದೆ. ಆ ನಂತರ ಸ್ವಲ್ಪ ಒಂದು ಸಲ ರಿಪೇರಿ ಪ್ಯಾಚ್ ವರ್ಕ್ ಮಾಡಿದ್ದಾರೆ. ಸಾಧಾರಣ ಆ ಮೇಲ್ದರ್ಜೆಗೆ ಹೋದ ನಂತರ ಆಗಲಿಲ್ಲ, ಆದರೆ ಮೊದಲು ಒಮ್ಮೆ ಆಗಿದೆ. ಆ ನಂತರ ಆಗಲಿಲ್ಲ. ಸಾಧಾರಣ 8 ವರ್ಷ ಮೇಲೆ 10 ವರ್ಷದ ಮೇಲೇನೆ ಆಯಿತು, ಏನು ಮುಟ್ಲೇ ಇಲ್ಲ. ಈಗ ನೋಡಿ ರಸ್ತೆ ಸರಿ ಇಲ್ಲದೆ ಇದ್ದರೆ ಈಗ ನಮ್ಮ ಇಲ್ಲಿ ತುಂಬ ಶಾಲೆ, ಮುಖ್ಯವಾಗಿ ಧಾರ್ಮಿಕ ಕ್ಷೇತ್ರಗಳು ತುಂಬ ಇದೆ ಇಲ್ಲಿ. ಅದಕ್ಕಿಂತಲೂ ಮುಖ್ಯವಾಗಿ ಸಣ್ಣ ಪುಟ್ಟ ಮಕ್ಕಳು LKGಯಿಂದ ಹಿಡಿದು ಈಗ 8th ತನಕ ಇಲ್ಲಿ 4 ಶಾಲೆಗಳಿವೆ. ಈ ತುಂಬ ಹಳ್ಳಿಯಿಂದ ಮಕ್ಕಳು, ದೂರದಿಂದ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಬರ್ತಾ ಇದ್ದಾರೆ. ಯಾಕೆಂದರೆ ವಿದ್ಯಾಭ್ಯಾಸದ ಗುಣಮಟ್ಟ ಇಲ್ಲಿ ಶಾಲೆಯಲ್ಲಿ ಉಳಿದಿದೆ ಅನ್ನೋ ಒಂದು ದೃಷ್ಟಿಯಿಂದ ಪೇರೆಂಟ್ಸ್ ಎಲ್ಲ ತುಂಬ ಒಂದು ಮುತುವರ್ಜಿ ವಹಿಸಿ ಇಲ್ಲಿಗೆ ಈ ಕೂಕ್ರಬೆಟ್ಟು ಶಾಲೆ ಮರುಡಿ, ಇಲ್ಲಿ ಅಂಗಡಿಬೆಟ್ಟು ಶಾಲೆ ಇಲ್ಲೊಂದಿದೆ, ಅಲ್ಲಿ ಪೆರಡಿ ಶಾಲೆ ಅಂತ ಇನ್ನೊಂದಿದೆ. ಕೂಕ್ರಬೆಟ್ಟು ಶಾಲೆ ಪ್ರಧಾನ ಈ ಮಾರ್ಗ ತುಂಬ ಅದಕ್ಕೆ ಅಗತ್ಯ ಇರುವಂತಹ ಮಾರ್ಗ. ಅಲ್ಲಿ 200-250 ಹತ್ತಿರ ಎತ್ತರ ಈಗ ಮಕ್ಕಳಿದ್ದಾರೆ. ಈಗ ಗಾಡಿಯವರು ಹೇಳುವಂಥದ್ದು, ಈಗ ತುಂಬ ಗಾಡಿಯಿಂದ ಬರ್ತಾ ಇದ್ದಾರೆ ಮಕ್ಕಳು. ಗಾಡಿಯವರು ಹೇಳ್ತಾ ಇದ್ದಾರೆ ನಮ್ಮಿಂದ ಸಾಧ್ಯನೇ ಇಲ್ಲ ಮಕ್ಕಳನ್ನು ಕರ್ಕೊಂಡು ಬರಲಿಕ್ಕೆ ಅಂತ. ಯಾಕಂದರೆ ಒಂದು ವಾರ ಹೋಗಿ ಬಂದರೆ ಮತ್ತೆ ಅಲ್ಲಿ ಗ್ಯಾರೇಜಿಗೆ ಹೋಗಿ ಅದು ಸರಿ ಮಾಡಿಕೊಂಡು ಬರುವಂಥ ಒಂದು ಸಂದರ್ಭ ಆಗಿದೆ. ಆದ್ದರಿಂದ ಯಾರಿಗೂ ಅದು ಅನುಕೂಲ ಆಗ್ತಾ ಇಲ್ಲ. ಆದ್ದರಿಂದ ಈಗ ಜನರೆಲ್ಲ ಏನು ಹೇಳ್ತಾರೆ ಅಂತಂದರೆ ನಮ್ಮ ರಸ್ತೆ ಆಗಲೇಬೇಕು. ನನ್ನ ಉದ್ದೇಶನ ಅಷ್ಟೇ. ನಾನು ಪಂಚಾಯತ್ ಅಧ್ಯಕ್ಷನಾಗಿದ್ದಾಗ ಈ ಎಲ್ಲ ರಸ್ತೆಗಳ ಬೇಡಿಕೆಯನ್ನು ನಾನು ಸಂಬಂಧಪಟ್ಟ ಇಲಾಖೆಗೆ ನಾನು ಕೊಟ್ಟಿದ್ದೇನೆ. ಈಡೇರಿಕೆ ಆಗಲಿಲ್ಲ. ನಾವು ಪ್ರಯತ್ನ ಪಟ್ಟಿದ್ದೇವೆ. ಸಾಧಾರಣ ಕೆಲಸಗಳು ಈಗ ಆಗ್ತಾ ಬಂದಿದೆ. ಆದರೆ ಇದೊಂದು ಪ್ರಧಾನ ರಸ್ತೆ. ಈಗ ರಸ್ತೆ ಅಂದರೆ ಈಗ ನಮ್ಮ ನಾರಾವಿ ಹಿಡಿದು ಈಗ ಪಾಣಾಲ್ಗೆ ಬಂದು ಪೆರಡಿ ಬರುವಂಥ ರಸ್ತೆ, ಅದು ಕನ್ವೀನಿಯನ್ಸ್ ಕೊಡ್ತದೆ. ಈಗ ಬೆಳ್ತಂಗಡಿಗೆ ಕೊಡ್ತದೆ, ನಾರಾವಿ ಕೊಡ್ತದೆ, ಈ ಕಡೆ ಮೂಡುಬಿದ್ರಿ ಕೊಡುವಂತಹ ಒಂದು ಪ್ರಧಾನ ಒಂದು ಗ್ರಾಮದ ಮಧ್ಯಮ ಭಾಗದಲ್ಲಿ ಹಾದು ಹೋಗುವಂತಹ ರಸ್ತೆ ಇದು. ಅದು ಅಭಿವೃದ್ಧಿ ಆದರೆ ಇದು ಊರೇ ಅಭಿವೃದ್ಧಿ ಆದಾಗೆ. ಈಗ ಜನರು ನಮ್ಮ ಹಿರಿಯವರೆಲ್ಲ ಶ್ರಮದಾನ ಮಾಡಿ ಕೈಯಿಂದ ದುಡ್ಡು ಹಾಕಿ ಎಲ್ಲ ಜೀರ್ಣೋದ್ಧಾರ ಮಾಡಿಕೊಂಡು ಬಂದಂಥ ರಸ್ತೆ ಇದು. ಈಗ ಎಲ್ರಿಗೆ ಅದರ ಬಗ್ಗೆ ಕಾಳಜಿ ಇದೆ. ಈಗ ನಮ್ಮದು ಕಳೆದ ಒಂದು 4 ತಿಂಗಳ ಹಿಂದೆ, 1-2 ತಿಂಗಳ ಹಿಂದೆ ಇಲ್ಲೇ ಒಂದು ಹೊಸಡ್ಕ ಕ್ಷೇತ್ರದಲ್ಲಿ ತುಂಬ ಒಂದು 25,000 ಜನರ ಮೇಲೆ ಬಂದೊಂದು ಧಾರ್ಮಿಕ ಕ್ಷೇತ್ರದಲ್ಲಿ ಈಗ ಇದು ಉತ್ಸವ ಎಲ್ಲ ನಡೆಯಿತು. ಈ ಸಂದರ್ಭದಲ್ಲಿ ನಾವು ಮಣ್ಣು ಹಾಕಿ ಬರುವ ಹಾಗೆ ಮಾಡಿದ್ದೇವೆ. ತುಂಬ ತೊಂದರೆಯಾಗಿದೆ. ಇಲಾಖೆಗೆ ನಾವು ಎಸ್ಟಿಮೇಟ್ ಮಾಡಿಸಿ ಇಲಾಖೆ ಕೊಡುವಂಥ ಪ್ರಕ್ರಿಯೆ ಆಗಿದೆ. ಒಟ್ಟಿನ ಮೇಲೆ ಅದರ ಬಗ್ಗೆ ಏನು ಇಷ್ಟ ತನಕ ಚಕಾರ ಶಬ್ದ ಇಲ್ಲ ಅಂತ ಕಾಣ್ತದೆ. ತಟಸ್ಥವಾಗಿದೆ. ನಾವು ಏನು ಮಾಡಬೇಕು? ನಾವು ಈಗ ಬೆಂಗಳೂರಿಗೆ ಹೋಗಿ ಆದರೆ ಕೂತ್ಕೊಳ್ತೇವೆ, ಇಲ್ಲಾಂದರೆ ನಾವು ರಸ್ತೆ ತಡೆ ಏನಾದರೂ ಮಾಡಬೇಕು ಅಂತ ನಾವು ಒಂದು ವಿಚಾರಕ್ಕೆ ಬಂದಿದ್ದೇವೆ. ಈಗ ನಾವು ಈಗ ನ್ಯೂಸ್ ಮುಖಾಂತರ, ನಿಮ್ಮ ಮುಖಾಂತರ ನಮಗೆ ಜನರಿಗೆ ಅದು ಯಾರಿಗೆ ಮುಟ್ಟಬೇಕು ಅವ್ರಿಗೆ ಮುಟ್ಟಿಸಿ ಅದು ಆದಷ್ಟು ಶೀಘ್ರದಲ್ಲಿ ರಸ್ತೆ ಅಭಿವೃದ್ಧಿ ಆದಾಗ ಸಣ್ಣ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಮತ್ತು ಇದು ಧಾರ್ಮಿಕ ಕ್ಷೇತ್ರಕ್ಕೆ ಹೋಗುವಂಥ ಜನರಿಗೆ ಎಲ್ಲರಿಗೆ ಅನುಕೂಲ ಆಗ್ತದೆ. ನಮ್ಮ ಊರು ಅಭಿವೃದ್ಧಿ ಆಗ್ತದೆ. ಈ ಊರು ಅಭಿವೃದ್ಧಿ ಆಗಿದೆ ಆ್ಯಕ್ಚುಲಿ,
ಆದರೆ ರಸ್ತೆ ಇಲ್ಲದೆ ಎಲ್ಲರೂ ಅದರ ಮೇಲೆ ಒಂದು ನಮ್ಮ ಎಲ್ಲ ದೃಷ್ಟಿ ರಸ್ತೆ ಮೇಲೆ ಬೀಳುವಾಗೆ ಆಗಿದೆ. ಆದ್ದರಿಂದ ನಾವು ಕೇಳುವುದಿಷ್ಟೇ, ನಮ್ಮ ರಸ್ತೆಯನ್ನು ಅಭಿವೃದ್ಧಿ ಮಾಡಿಕೊಡು. 8 ಕಿಲೋಮೀಟರ್ ಸಾಧಾರಣ 15 ರಿಂದ 16 ಕೋಟಿ ಎಸ್ಟಿಮೇಟ್ ಆಗಿದೆ ಆಲ್ರೆಡಿ. ಅದನ್ನು ಆದಷ್ಟು ಬೇಗ ಸಂಬಂಧಪಟ್ಟ ಇಲಾಖೆಯವರು ನಮ್ಮ ಮಾಡಿ ಕೊಡಬೇಕು. ಈಗ ನಮ್ಮ ಸರ್ಕಾರ ಇದೆ, ಈಗ ಅದರಲ್ಲಿ ನಾವು ಅಭಿವೃದ್ಧಿಯಲ್ಲಿ ರಾಜಕೀಯ ಇಲ್ಲ, ಅದು BJP ಕಾಂಗ್ರೆಸ್ ಖಂಡಿತ ಇಲ್ಲ. ನಾವು ಯಾರು ಕೆಲಸ ಮಾಡ್ತಾರೆ ಅವರಿಗೆ ನಾವು ಸಪೋರ್ಟ್ ಮಾಡಿಯೇ ಮಾಡ್ತೇವೆ. ನನ್ನ ವೈಯಕ್ತಿಕ ವಿಚಾರ ಹೇಳೋದಾದರೆ, ನಾನು ರಾಜಕೀಯ ಮಾಡಿದವನಲ್ಲ. ಒಂದು ರಾಜಕೀಯದಲ್ಲಿ ನಾನು ಇದ್ದೇ ಕರೆಕ್ಟ್, ಆದರೆ ಅಭಿವೃದ್ಧಿ ಮಾಡುವಾಗ ನಾನು ರಾಜಕೀಯ ಮಾಡಿದವನೇ ಅಲ್ಲ. ವಸಂತ್ ಬಗ್ಗೆರು ಕೆಲಸ ಮಾಡುವಾಗಲೂ ಅವರಿಗೆ ಸನ್ಮಾನಿಸಿದ್ದೇನೆ, ಹರೀಶ್ ಮುಂಜೂರು ಕೆಲಸ ಮಾಡುವಾಗಲೂ ಅವರು ಸನ್ಮಾನ ಕೊಟ್ಟಿದ್ದೇನೆ ನಾನು. ಆದ್ದರಿಂದ ಅಭಿವೃದ್ಧಿ ದೃಷ್ಟಿಯಲ್ಲಿ ರಾಜಕೀಯ ಇಲ್ಲ, ನಾವು ಅಭಿವೃದ್ಧಿ ಮಾಡುವಾಗ ಎಲ್ಲರೂ ಒಟ್ಟು ಸೇರಿ ಮಾಡಿದ್ದೇವೆ. ಆದ್ದರಿಂದ ದಯವಿಟ್ಟು ನಮಗೆ ಮಾಡಿ ಕೊಡಬೇಕು, ನಮ್ಮ ಬೇಡಿಕೆ ಏನಿದೆ ಅದನ್ನು ಈಡೇರಿಸಬೇಕು ಅಂತ ನಾವು ಊರವರ ಪರವಾಗಿ ನಾನು ಮಾಜಿ ಅಧ್ಯಕ್ಷನಾಗಿ ನಾನು ವಿನಯಪೂರ್ವಕ ಇಲಾಖೆಯವರಿಗೆ ಕೇಳ್ತಾ ಇದ್ದೇನೆ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ದಿವಾಕರ್ ಹೆಗಡೆ ಅಂತ. ನಾನು ನಿವೃತ್ತ ಮುಖ್ಯ ಶಿಕ್ಷಕರು. ಇಲ್ಲಿ ಮರಡಿ ಗ್ರಾಮದಲ್ಲೇ ವಾಸವಾಗಿದ್ದೇನೆ. ಇವತ್ತು ಈ ಮರಡಿ ಗ್ರಾಮ ಅನ್ನುವಂಥದ್ದು ಬೆಳ್ತಂಗಡಿ ತಾಲೂಕಿನ ಅತ್ಯಂತ ಒಂದು ಗ್ರಾಮೀಣವಾದ ಒಂದು ಭಾಗ. ಈ ಒಂದು ಭಾಗದಲ್ಲಿ ಮುಖ್ಯವಾಗಿ ಕೃಷಿ ಮತ್ತು ಹೈನುಗಾರಿಕೆ ಬಿಟ್ಟರೆ ಬೇರೆ ಆದಾಯದ ಮೂಲ ಇಲ್ಲ. ನಮ್ಮ ಈ ಮರಡಿ ಪಾಣಾಲು ರಸ್ತೆ, ನಾರಾವಿ ಪಾಣಾಲು ಮರಡಿ ರಸ್ತೆ, ಇದು ಈ ಭಾಗದ ಒಂದು ಅತ್ಯಂತ ಪ್ರಮುಖವಾದ ರಸ್ತೆ. ಇದು ಜಿಲ್ಲಾ ಪಂಚಾಯತ್ ರಸ್ತೆ ಆಗಿ ಮೇಲ್ದರ್ಜೆ ಕೂಡ ಏರಿದೆ. ಮೇಲ್ದರ್ಜೆಗೆ 2-3 ವರ್ಷ ಆಯಿತು. ಈ ರಸ್ತೆ ಅಭಿವೃದ್ಧಿಗಾಗಿ ಈಗಾಗಲೇ ಒಂದು 9 ಕಿಲೋಮೀಟರ್ ರಸ್ತೆಗೆ ಒಂದು 15 ಕೋಟಿಯ ಒಂದು ಎಸ್ಟಿಮೇಷನ್ ಈಗ ಆಗಿ 2 ವರ್ಷ ಆಯಿತು. ಇದು ಬಹಳ ಒಂದು ಕಡೆಗಣಿಸಲ್ಪಟ್ಟ ಒಂದು ರಸ್ತೆ ಅಂತ ನನಗೆ ಅನಿಸ್ತಾ ಉಂಟು. ನಾವು ಯಾವ ರೀತಿ ಅಂದರೆ ಬಹುಶಃ ನಾವು ಒಂದು ಸ್ವಾತಂತ್ರ್ಯ ಪೂರ್ವದಲ್ಲಿ ಇದ್ದೆವು ಅನ್ನುವ ರೀತಿ ನಮಗೆ ಅನಿಸ್ತಾ ಉಂಟು. ಆದರೆ ದಯವಿಟ್ಟು ನಾವು ಇದಕ್ಕೆ ನಮ್ಮ ಜನಪ್ರತಿನಿಧಿಗಳಿಗೆ ಈ ಬಗ್ಗೆ ತುಂಬ ಸಲ ಮನವಿ ಕೂಡ ಕೊಟ್ಟಿದ್ದಾರೆ, ಯಾವುದೇ ಕೂಡ ಒಂದು ಸ್ಪಂದನೆ ಸಿಕ್ಕಲಿಲ್ಲ. ದಯವಿಟ್ಟು ನಮ್ಮ ಜನಪ್ರತಿನಿಧಿಗಳು, ಈ ಭಾಗದ MLA, ಈ ಭಾಗದ MP ಅವರು ದಯವಿಟ್ಟು ಈ ಭಾಗಕ್ಕೆ ಬಂದು ಈ ರಸ್ತೆ ಅಭಿವೃದ್ಧಿ ಬಗ್ಗೆ ಒಂದು ಗಮನ ಕೊಡಬೇಕು ಅಂತ ನಾನು ಈ ನಿಮ್ಮ ಮಾಧ್ಯಮದ ಮೂಲಕ ವಿನಂತಿ ಮಾಡಿಕೊಳ್ತೇನೆ. ಈಗ ನೀವು ಮುಖ್ಯ ಶಿಕ್ಷಕರು, ಸೊ ನೀವು ನೋಡಿರ್ತೀರಾ ಮಕ್ಕಳು ಎಷ್ಟು ಕಷ್ಟಪಡ್ತಾರೆ ಆ ರಸ್ತೆ ಮೂಲಕ ಬರಬೇಕಾದ್ರೆ ಅಂತ. ಸೊ ಅದನ್ನು ಹೇಗೆ ಹೇಳ್ತೀರಾ? ಇಲ್ಲಿ ನಮ್ಮ ಮರಡಿಯಲ್ಲಿ ಒಂದು ಶಾಲೆ ಇದೆ. ಇಲ್ಲಿ 7ನೇ ತರಗತಿ ಆದ ನಂತರ PUC ಅಥವಾ ಉನ್ನತ ಶಿಕ್ಷಣ ಹೋಗಬೇಕಾದ್ರೆ ನಮ್ಮ ನಾರಾವಿ 3 ಕಿಲೋಮೀಟರ್ ದೂರಕ್ಕೆ ಹೋಗಿ ಬಸ್ ಕ್ಯಾಚ್ ಮಾಡಬೇಕಾಗ್ತದೆ. ಆದ್ದರಿಂದ ಒಂದು ರೀತಿಯಲ್ಲಿ ಶೈಕ್ಷಣಿಕವಾಗಿ ಈ ಭಾಗದ ಮಕ್ಕಳಿಗೆ ತುಂಬ ಅಡ್ಡಿಯಾಗಿದೆ ಅಂತ ನನಗೆ ಅನಿಸ್ತಾ ಉಂಟು. ಇಲ್ಲಿ ನಮ್ಮ ಪ್ರತಿಯೊಂದು ವಸ್ತುವಿಗೆ ಕೂಡ ನಾವು ಖರೀದಿ ಮಾಡಬೇಕಾದ್ರೆ ನಾರಾವಿಗೆ ಹೋಗಬೇಕು, ಇಲ್ಲಿಂದ 3 ಕಿಲೋಮೀಟರ್ ಆಗ್ತದೆ. ಆಗಿರುವಾಗ ಇದು ನಮ್ಮ ಒಂದು ಗ್ರಾಮದ ಒಂದು ಅಭಿವೃದ್ಧಿಗೆ ಬಹಳ ಒಂದು ತೊಡಕಾಗಿ ಇದೆ ಈ ರಸ್ತೆ ಅಂತ ನನಗೆ ಅನಿಸ್ತಾ ಉಂಟು. ದಯವಿಟ್ಟು ಆದಷ್ಟು ಶೀಘ್ರವಾಗಿ ಇದರ ಬಗ್ಗೆ ಗಮನ ಹರಿಸಬೇಕಂತ ವಿನಂತಿ ಮಾಡ್ತೀನಿ. ನಮಸ್ತೆ. ಇವತ್ತು ನೀವು ನಮಗೆ ಸಿಕ್ಕಿರುವಂಥದ್ದು ಒಳ್ಳೆಯ ವಿಷಯಕ್ಕೆ. ಮರೋಡಿ ಪಾನಲ್ ರಸ್ತೆಯ ಅವ್ಯವಸ್ಥೆ ಬಗ್ಗೆ ಮಾತಾಡಬೇಕು ಇವಾಗ. ಆ್ಯಕ್ಚುಲಿ ತುಂಬ ಮನವಿ ಕೊಟ್ಟಿದ್ದಾರೆ, ತುಂಬ ಮಂದಿಗೆ. ಆ್ಯಕ್ಚುಲಿ ಇಲ್ಲಿ ತುಂಬ ಶಿಕ್ಷಣ ಸಂಸ್ಥೆ ಇರುವಂಥದ್ದು, ಅನೇಕರಿಗೆ ಸಮಸ್ಯೆ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ನೀವು ಏನು? ಮರೋಡಿಯ ಪಾಣಾಲು ರಸ್ತೆ ನಮ್ಮ BJPಯ ಶಾಸಕರಾದಂಥ ಪ್ರಭಾಕರ ಬಂಗೇರಿರುವ ಸಂದರ್ಭದಲ್ಲಿ 79 ಲಕ್ಷದಲ್ಲಿ ನಬಾರ್ಡಿನಲ್ಲಿ ಮಾಡಿರುವಂಥ ರಸ್ತೆ ಅದು. ಅದರ ನಂತರ ಯಾವುದೇ ಅದಕ್ಕೆ ಅನುದಾನ ಇರಲಿಲ್ಲ, ಮತ್ತು ಶಾಸಕರು ಯಾವುದು ಬೇರೆ ಯಾರು ಅದಕ್ಕೆ ಹಣ ಕೊಡಲಿಲ್ಲ. 2018ನೇ ಇಸ್ವಿಯಲ್ಲಿ ಕ್ಷೇತ್ರದ ಶಾಸಕರಾಗಿ ಹರೀಶ್ ಪುಂಜರು ಆಯ್ಕೆಯಾದರು. ಆ ಸಂದರ್ಭದಲ್ಲಿ ಆಯ್ಕೆಯಾದ ಮೊದಲ ವರ್ಷದಲ್ಲಿ ಆ ರಸ್ತೆಗೆ 30 ಲಕ್ಷ ರೂಪಾಯಿ ಪ್ಯಾಚ್ ವರ್ಕ್ ಮತ್ತು ಅಲ್ಲಲ್ಲಿ ಹೋದಂಥ ಅಲ್ಲಿಗೆ ರಿನ್ಯೂವಲ್ ಮಾಡಿ 30 ಲಕ್ಷ ಅನುದಾನವನ್ನು ಹರೀಶ್ ಪುಂಜರು ಅನುದಾನವನ್ನು ಕೊಟ್ಟಿದ್ದಾರೆ. ಆ ವರ್ಷದಲ್ಲಿ ಲಾಸ್ಟಿಗೆ ಅದನ್ನು PW ರಸ್ತೆಯಾಗಿ ಗ್ರ್ಯಾಂಟ್ ಮಾಡಿದ್ದಾರೆ. ಈಗ ಅದಕ್ಕೆ ಒಂದು PW ಇಂದ ಕಿಲೋಮೀಟ್ರಿಗೆ 50,000 ರೂಪಾಯಿ ಮೇಂಟೆನೆನ್ಸ್ಗೆ ಬರ್ತಾ ಇದೆ. ಲಾಸ್ಟ್ ಟೈಮು ಶಾಸಕರ ಹತ್ರ ನಾವೆಲ್ಲ ಹೇಳಿ ಒತ್ತಡ ಮಾಡಿದಾಗ ಅದಕ್ಕೆ ಒಂದು ಲೈನ್ ಎಸ್ಟಿಮೇಟ್ ಮಾಡಿ 11 ಕಿಲೋಮೀಟರ್ ರಸ್ತೆ, ಅದಕ್ಕೆ ಸರಿಸುಮಾರು 11 ಕೋಟಿ ರೂಪಾಯಿ ವೆಚ್ಚ ಬೇಕಾಗ್ತದೆ ಅಂತ ಹೇಳಿ ಒಂದು ಲೈನ್ ಎಸ್ಟಿಮೇಟ್ ಮಾಡಿದ್ದಾರೆ. ಅವತ್ತು ಲಾಸ್ಟಿಗೆ ಅದನ್ನು ಮಾಡುವ ಅಂತ ಎನ್ನುವಾಗ ಅದಕ್ಕೆ ಅನುದಾನದ ಕೊರತೆ ಆಯಿತು. ಅದರ ನಂತರ ಈ ಸಲದ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇರುವಂಥದ್ದು. ನಿರಂತರವಾಗಿ ಇದಕ್ಕೆ ಶಾಸಕರು PW ರಸ್ತೆಗೆ ಅನುದಾನ ಕೊಡಬೇಕಂತೇಳಿ ಸರ್ಕಾರವನ್ನು ಒತ್ತಾಯ ಮಾಡಿದ್ದಾರೆ. ಹಾಗಾಗಿ ಅನುದಾನದ ಈ ಸರ್ಕಾರದಲ್ಲಿ ಯಾವುದೇ ಮೂಲಭೂತ ಸೌಕರ್ಯಕ್ಕೆ ರೋಡಿಗೆ ಅನುದಾನದ ಕೊರತೆ ಇದೆ. ಹಾಗಾಗಿ ಈ ಸಲ ಯಾವುದೇ ಅನುದಾನ ಶಾಸಕರಿಗೆ ಕೊಡಲಿಲ್ಲ. ಆದರೂ ಪಾಣಾಲ್ ರಸ್ತೆಗೆ 1 ಕೋಟಿ ರೂಪಾಯಿಯ, ಪಾಣಾಲ್ ನಾರಾವಿಯಿಂದ ಬರುವಂಥದ್ದು 1 ಕಿಲೋಮೀಟರ್ನ ರಸ್ತೆಗೆ 1 ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದಾರೆ. ಅದು 1 ಕೋಟಿ ರೂಪಾಯಿಯಲ್ಲಿ ಕಾಮಗಾರಿ ಆಗಿದೆ. ಉಳಿದ ರಸ್ತೆಗಳು ಹದಗೆಟ್ಟಿದೆ.
ಖಂಡಿತವಾಗಿ ನನಗೂ ಇದೆ ಬೇಸರ ಇದೆ. ಯಾಕಂತ ಹೇಳಿದ್ರೆ ನಾನೊಂದು ಈ ಕ್ಷೇತ್ರದ ತಾಲೂಕ್ ಪಂಚಾಯತ್ ಆಗಿ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಕೆಲಸ ಮಾಡಿದವನು. ಹಾಗಾಗಿ ನಾನು ಮರೋಡಿ ಗ್ರಾಮಕ್ಕೆ ಸರಿಸುಮಾರು 8.5 ಕೋಟಿ ರೂಪಾಯಿ ಅನುದಾನವನ್ನು ನಾನು ಕೊಟ್ಟಿದ್ದೇನೆ. ಇದು ದೊಡ್ಡ ಮೊತ್ತದಿಂದಾಗಿ ಈ ಅನುದಾನವನ್ನು ಭರಿಸಲಿಕ್ಕೆ ಶಾಸಕರಿಂದ ಸರ್ಕಾರದ ಅನುದಾನ ಇಲ್ಲ. ಖಂಡಿತವಾಗಿ ಬಿಜೆಪಿ ಸರ್ಕಾರ ಬಂದಾಗ ಈ ಪಾಣಾಲ್ ರಸ್ತೆಯನ್ನು ಪರಿಪೂರ್ಣವಾಗಿ ಮಾಡುವಂಥ ವಿಶ್ವಾಸ ಶಾಸಕರಿಗಿದೆ, ನನಗೆ ಇದೆ. ಓಕೆ, ಇದೀಗ ಈ ರಸ್ತೆ ಬಗ್ಗೆ ಮಾತಾಡೋಕ್ಕೆ ಈ ಮರೋಡಿ ಗ್ರಾಮ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷರಾಗಿರುವಂತಹ ಶುಭರಾಜ್ ಅವರಿದ್ದಾರೆ. ಸರ್ ನಮಸ್ತೆ. ಆಲ್ಮೋಸ್ಟ್ ಈಗ ಒಂದು ನಾವು ರೌಂಡ್ ಹೊಡೆದ್ವಿ, ರಸ್ತೆ ನೋಡ್ಕೊಂಡು ಬಂದ್ವಿ. ಸಿಕ್ಕಾಪಟ್ಟೆ ರಸ್ತೆ ಗುಂಡಿ ಜೊತೆಗೆ ಕೆಸರುಮಯ. ಆಕ್ಚುಲಿ ಕೆಲವು ಮಂದಿ ಹೇಳಿದ್ರು ಎಷ್ಟು ವರ್ಷ ಆಯ್ತು ಈ ಡಾಂಬರೀಕರಣ ಕಾಣಿಸದೆ ಅಂತ ಹೇಳ್ಬಿಟ್ಟು. ಆಕ್ಚುಲಿ ಯಾವ್ಯಾವ ರಸ್ತೆ ಕನೆಕ್ಟಿವ್ ರಸ್ತೆ ಅಂತ, ಇಲ್ಲೆಲ್ಲಿಗೆ ಹೋದ್ರೆ ಈ ರಸ್ತೆ ಮೂಲಕ ಹತ್ತಿರ ಆಗುತ್ತೆ ಅನ್ನುವಂಥ, ಇಲ್ಲಿಗೆ ಕನೆಕ್ಟ್? ಇದು ನಾರಾವಿಯಿಂದ ಈಚೆ ಪೆರಾಡಿಗೆ, ಶಿಡ್ತಾಡಿ ಭಾಗಕ್ಕೆ, ವೇಣೂರು ಭಾಗಕ್ಕೆ, ಹಾಗೆ ಸುಲ್ಕೇರಿ ಈ ಭಾಗಕ್ಕೆ ಸಂಪರ್ಕ ಆಗುವಂತ ರಸ್ತೆ. ಮರೋಡಿಯಿಂದ ಪೆರಾಡಿಗೆ ಸರಿಸುಮಾರು 8 ವರ್ಷದ ಮುಂಚೆ ಇದು ಜಿಲ್ಲಾ ಪಂಚಾಯತಿ ರಸ್ತೆ ಆಗಿತ್ತು. ಆಮೇಲೆ ಮಾನ್ಯ ಶಾಸಕರು ಬಂದ ಮೇಲೆ ಮೇಲ್ದರ್ಜೆಗೆ ಹೋಗಿ PWD ಇಲಾಖೆಗೆ ವರ್ಗಾವಣೆ ಆಯಿತು. ಈ ರಸ್ತೆ ಮೇಲ್ದರ್ಜೆಗೆ ಹೋಯಿತು. ಆಮೇಲೆ ನಾವೆಲ್ಲ ಮೇಲ್ದರ್ಜೆಗೆ ಹೋದಾಗ ನಾವೆಲ್ಲ ಫ್ಲೆಕ್ಸ್ ಹಾಕಿ ಶಾಸಕರಿಗೆ ಅಭಿನಂದನೆಯನ್ನು ಕೂಡ ಹೇಳಿದ್ವು. ಆದರೆ ಮೇಲ್ದರ್ಜೆಗೆ ಹೋದದ್ದು ಮಾತ್ರ ನಮ್ಮ ಲೆಕ್ಕದಲ್ಲಿ PWD ಇಲಾಖೆಗೆ ಬಂದ ಮೇಲೆ ಯಾವುದೇ ಅನುದಾನಗಳು ಇದಕ್ಕೆ ಬರಲಿಲ್ಲ. ಪೆರಾಡಿಯಿಂದ ನನ್ನ ಲೆಕ್ಕದಲ್ಲಿ 2 ಕಿಲೋಮೀಟರ್ ರಸ್ತೆ ಒಂದು ರೀಡಾಮರೀಕರಣ ಆದದ್ದು ಬಿಟ್ಟರೆ, ಮೊನ್ನೆ ತಾನೇ 1 ಕೋಟಿ ರೂಪಾಯಿ ಅನುದಾನದಲ್ಲಿ ನಾರಾವಿಯಿಂದ 850 ಮೀಟರ್ ಡಾಮರೀಕರಣ ಆದದ್ದು ಬಿಟ್ಟರೆ ಯಾವುದೇ ಡಾಮರನ್ನ ಇದು ಕಾಣಲಿಲ್ಲ 8 ವರ್ಷದಿಂದ. ಹಾಗಾಗಿ ಇದು ಭಾರಿ ಸಂಪರ್ಕದ ರಸ್ತೆ, ಮುಖ್ಯ ರಸ್ತೆ. ಹಾಗಾಗಿ ಇದು ಆದಷ್ಟು ಬೇಗ ಆದರೆ ಊರಿನ ಸರಿಸುಮಾರು ಒಂದು 250-300 ಮನೆಗಳಿಗೆ ತುಂಬಾ ಪ್ರಯೋಜನ ಆಗುವಂತ ರಸ್ತೆ ಆಗ್ತದೆ ಅಂತ ನನ್ನ ಅಭಿಪ್ರಾಯ. ಒಟ್ಟಾರೆ ನಿಮ್ಮ ಈಗ ಆಗ್ರಹ ಏನು ಅನ್ನೋದು, ಈಗ ಇಷ್ಟು ವರ್ಷಗಳ ಕಾದಿದ್ದಾಯ್ತು, ನಾವು ಇನ್ನು ಈ ತರ ನಮ್ಗೆ ಕಾಯೋದು ಬೇಡ ಅಂತ ಹೇಳುವಂಥದ್ದು. ಇದ್ರ ಬಗ್ಗೆ ನೀವು ಮಾಧ್ಯಮದವರು ಆದಷ್ಟು ಜನಪ್ರತಿನಿಧಿಗಳನ್ನ ಕೇಳಿ ಇದಕ್ಕೆ ಒಂದು ಆದಷ್ಟು ತಾರ್ಕಿಕ ಅಂತ್ಯವನ್ನ ಮಾಡಬೇಕು ಅಂತ ನಮ್ಮ ಮನವಿ. ಯಾಕಂತ ಹೇಳಿದ್ರೆ ಲೋಕೋಪಯೋಗಿ ಇಲಾಖೆಯವರೇ ಬಂದು 2024ರಲ್ಲಿ ವರದಿಯನ್ನ ಕೊಟ್ಟಿದ್ದಾರೆ. ಸರಿಸುಮಾರು 4 ಕಿಲೋಮೀಟರ್ ರಸ್ತೆಯನ್ನ ಅಭಿವೃದ್ಧಿಪಡಿಸಬೇಕು ಅನ್ನುವಂತ ಈಗಾಗಲೇ ದಾಖಲೆಯನ್ನ ನಿಮಗೆ ಕೊಟ್ಟಿದ್ದೇವೆ. ಯಾಕೆಂದ್ರೆ ವರದಿಯನ್ನ ಲೋಕೋಪಯೋಗಿ ಇಲಾಖೆಯವರೇ ಕೊಟ್ಟ ಮೇಲೆ ಅಭಿವೃದ್ಧಿ ಆಗ್ಲಿಲ್ಲ ಅಂತ ಹೇಳಿದ್ರೆ ಇನ್ನು ನಾವು ಯಾವ ಕಾಲದಲ್ಲಿ ಇದ್ದೇವೆ ಅನ್ನುವಂಥದ್ದನ್ನ ನೀವು ಪ್ರಶ್ನೆ ಮಾಡಬೇಕಾದ, ಮಾಧ್ಯಮದವರು ಪ್ರಶ್ನೆ ಮಾಡಬೇಕು ಅಂತ. ಎಷ್ಟು ಕಿಲೋಮೀಟರ್? 9 ಕಿಲೋಮೀಟರ್. ಹಾಗೆ ಈ ತರ ಒಂದು ರಸ್ತೆ ಆದ್ರೆ ಎಷ್ಟು ಸುಲಭ ಆಗ್ಬೋದು ಮುಂದೆ. ಅದು ಶಿಕ್ಷಣ ಸಂಸ್ಥೆ ಇದೆ, ಧಾರ್ಮಿಕ ಕ್ಷೇತ್ರ ಕೂಡ ಇರುವಂತ ಒಂದು ಗ್ರಾಮ ಇದು. ಖಂಡಿತವಾಗ್ಲೂ ಸರಿಸುಮಾರು 250 ಕುಟುಂಬಗಳಿಗೆ ಭಾರಿ ಸಂಪರ್ಕ ಆಗುವಂತ ರಸ್ತೆ ನಾರಾವಿ. ಯಾಕಂತ ಹೇಳಿದ್ರೆ ನಾರಾವಿ ಪಾಣಾಲು ಆಗಿ ಮರೋಡಿಗೆ ಬರುವಂತ ರಸ್ತೆ ಆಗಿರೋದ್ರಿಂದ ತುಂಬಾ ಕುಟುಂಬಗಳಿಗೆ ಪ್ರಯೋಜನ ಆಗುವಂತ ರಸ್ತೆ. ಯಾಕೆಂತ ಹೇಳಿದ್ರೆ 8 ವರ್ಷಗಳಿಂದ ಅಭಿವೃದ್ಧಿಯೇ ಕಾಣಲಿಲ್ಲ. ನನ್ನ ಲೆಕ್ಕದಲ್ಲಿ ನಾರಾವಿ ಭಾಗದಿಂದ ಡಾಮರೀಕರಣ 8 ವರ್ಷದಿಂದ ಇದುವರೆಗೆ ಒಮ್ಮೆಯೂ ಆಗ್ಲಿಲ್ಲ. ಯಾಕೆಂತ ಹೇಳಿದ್ರೆ ಪ್ರಥಮ ಬಾರಿಗೆ ಮೊನ್ನೆ 1 ಕೋಟಿ ರೂಪಾಯಿ ಅನುದಾನದಲ್ಲಿ ಮಾತ್ರ ಆದದ್ದು. ಯಾಕೆಂತ ಹೇಳಿದ್ರೆ ನಾವು ಮೊನ್ನೆ ಕೂಡ PWD ಇಲಾಖೆಯಲ್ಲಿ ಮಾಹಿತಿಯನ್ನ ಕೇಳಿ ಪಡೆದದ್ದು. ಹಾಗಾಗಿ ಯಾವುದೇ ಅನುದಾನಗಳು ಇಷ್ಟ ತನಕ ಬರಲಿಲ್ಲ. 1 ಕೋಟಿ ರೂಪಾಯಿ ಅನುದಾನ ಮೊನ್ನೆ ಬಂದು ಅಭಿವೃದ್ಧಿ ಆಗಿದೆ ಸ್ವಲ್ಪ 850 ಮೀಟರ್. ಅದೇ ರೀತಿಯಲ್ಲಿ ನಮಗೆ ದೊಡ್ಡ ರಸ್ತೆ ಚತುಷ್ಪಥ ಮಾಡಬೇಕು ಅಂತ ನಾವು ಕೇಳ್ತಾ ಇಲ್ಲ. ಜಸ್ಟ್ ಜನಸಾಮಾನ್ಯರು ಓಡಾಡುವ ರೀತಿಯಲ್ಲಿ ಒಂದು ರೀಡಾಮರೀಕರಣ ಮಾಡಿ ಓಡಾಡುವಂತ ರಸ್ತೆ ಮಾಡಿಕೊಟ್ರೆ ಒಳ್ಳೆಯದು ಅಂತ. ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿರುವಂತಹ ಗ್ರಾಮಸ್ಥರ ಪ್ರತಿಯೊಬ್ಬರ ಆಗ್ರಹ ಇಷ್ಟೇನೆ. ಆದಷ್ಟು ಬೇಗ, 8 ವರ್ಷ ಆಯ್ತು, 8 ವರ್ಷ ತನಕ ನಾವು ಕಾದಿದ್ದಾಯ್ತು, ಇನ್ನು ನಮ್ಗೆ ಅಂತಹ ಒಂದು ತಾಳ್ಮೆನೂ ಇಲ್ಲ. ಬಿಕಾಸ್ ಅಷ್ಟು ಕಷ್ಟ ಆಗ್ತದೆ ಇಲ್ಲಿನ ಜನಗಳಿಗೆ ಓಡಾಡೋಕ್ಕೆ. ಹಾಗಾಗಿ ಆದಷ್ಟು ಬೇಗ ಲೋಕೋಪಯೋಗಿ ಇಲಾಖೆಯಿಂದ ಈ ರಸ್ತೆ ಡಾಂಬರೀಕರಣ ಆಗಿ ಎಲ್ಲರೂ ಕೂಡ ಓಡಾಡುವಂತಾಗಲಿ ಅಂತ ಅವರ ಆಗ್ರಹ. ವನಿಷ್ಠತೆ ಶ್ರೇಯಸ್ ಶೆಟ್ಟಿ, ಸುದ್ದಿ ನ್ಯೂಸ್, ನಾರಾವಿ.